ಬರ್ತಾರಾ? ಏಜ್ಗೆ ಒಟ್ಟು ಇದು ಆಗ್ತದೆ ಊಟದ್ದು ಸ್ಪೆಷಲ್ ಪ್ಲೇಸ್ ಇದೆಯಲ್ಲ ಅಲ್ಲಿ ಮತ್ತೆ ಅದು ಸುರೇಶಲ್ಲ ಇಲ್ಲಿ ಬ್ಯಾಕ್ ಸೈಡಿಂದ ಒಂದು ಕ್ಯಾಮ್ರಾ ಸರಿ ಊಟ ಸರಿ 10 ಗಂಟೆಗೆ ಸರಿ ಬೇಕಾಗುತ್ತೆ ಇವ್ರಿಗೆ ಇನ್ನೂ ಟಿ ಪಿ ಬರಲಿಲ್ಲ ಡಿಸ್ಟಿಕ್ ಮಿನಿಸ್ಟರ್ ಬರಲಿಲ್ಲ ಬೇರೆ ಯಾರಾದರೂ ಅದೇ ಇವ್ರು ಹೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ ಮೇಡಮ್ ಒಂದು ಓಕೆ ಸಿ ಎಮ್ ಅವ್ರು ಟಿ ಪಿ ಬಂದಿದ್ದಾರೆ ಎಲೆಕ್ಟ್ರಿಕ್ ಇದೊಂದು ಆಗಬೇಕು ಎಲೆಕ್ಟ್ರಿಸಿಟಿ ವೈರಿಂಗ್ ಎಲ್ಲ ಆದಮೇಲೆ ಫುಡ್ ಪ್ರಿಪರೇಷನ್ ನಾವು ಇಲ್ಲಿ ವಿ ಐ ಪಿ ಮಾಡಿದ್ದೀವಿ. ಹಾಂ ಸರ್, ಇಲ್ಲಿ ಮಾಡೋದಿಲ್ಲ ಸರ್, ಅಲ್ಲಿ ಒಂದು ಸ್ವಲ್ಪ ಅದು ಅವ್ರು ಏನು ತೊಗೊಳ್ತಾರೆ ಮೋಸ್ಟ್ಲಿ ವೆಜ್ ಅವ್ರು ಕೊಂಡು ಹೋಗೋದು. ಎಷ್ಟು ಜನಕ್ಕೆ ಮಾಡ್ಬೋದು ಸರ್? ಒಂದು 10 ಜನ 15 ಜನ ಕೊಡ್ತಾರಲ್ಲ, ನೀವು ಗೊತ್ತಲ್ಲ. ಅಲ್ಲ ಅದಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಿದ್ರು ಜನ ನುಗ್ಗಿಬಿಡ್ತಾರೆ. ಅಲ್ಲೊಂದು 30-40 ಜನರಿಗಿದೆ. ಅಲ್ಲಿ ಸ್ವಲ್ಪ ಒಂದು ಕೌಂಟ್ರ್ ಈ ಕಡೆ ಮಾಡಿ, ಸಬ್ ಕೌಂಟರ್ ಇಲ್ಲೊಂದು ಸಪ್ರೇಟ್ ಆಗಿ ಮಾಡಿ, ಅದು ಲಾಂಜ್ ಥರ ನಾವು ಮಾಡಿದ್ದು. ಅದ್ರಲ್ಲಿ ಜನ ಜಾಸ್ತಿ ಅಲ್ಲ, ಅದು ಸುಮಾರು ಒಂದು 100 ಜನಕ್ಕೆ ಯಂತ್ರ ಇಲ್ಲ. ನೀವು ಇಲ್ಲಿ ಮಾಡಿದ್ರೆ ಇನ್ನೂ ಸ್ವಲ್ಪ ರಿಸ್ಟ್ರಿಕ್ಟ್ ಆಗ್ತದೆ. ಅದಕ್ಕೆ ಕೊಟ್ಟು ಊಟ ಮಾಡ್ತಾರೆ, ಒಂದು ಸಮಾಧಾನ. ಅಂದರೆ ರೌಂಡ್ ಟೇಬಲ್ಸ್ ಥರ ಹಾಗೆ ಇದು ಅಲ್ಲಿ ಒಂದು ಸ್ವಲ್ಪ ಅವರಿಗೆ ಒಂದು ಸಪ್ರೇಟ್ ಜಾಗ ಮಾಡಿ, ಆ ಕಡೆ ಜನರಲ್ ಫೋಟೋ ನಡೀತಾ ಇರ್ತದೆ. ಇಲ್ಲ, ನೀವು ಇಲ್ಲಿ ಮಾಡಬೇಕಂದ್ರೆ ಈ ಕಡೆ ಮಾಡುವ. ಇದು ಸ್ವಲ್ಪ ಹೈಟ್ ಇಲ್ಲ, ಶೇಕೆ ತುಂಬ ಅದರಲ್ಲೇ ಮಾಡಿ ಅದರಲ್ಲಿ ಜನ ರೆಸ್ಟ್ರಿಕ್ಟ್ ಮಾಡುವ. 25-30 ಜನ ಕೂಡಿಸಿ ಅವ್ರದ್ದು ಊಟ ನಂತರ ಮತ್ತೆ ಬಾಕಿ ಅವರು 25-30 ಜನ ಕೂಡಿಸಿ ಊಟ ಮಾಡಿಸಿ ಇಲ್ಲೆಲ್ಲ ಬ್ಯಾರಿಕೇಡ್ಗಳೆಲ್ಲ ಹಾಕಿ ಇದೇ ಓಪನಿಂಗ್ ಮಾಡಿಕೊಂಡು ವಾಶ್ರೂಮ್ ಎಲ್ಲ ಇಲ್ಲೇ ಇಡ್ತೀವಿ. ಹೌದು ಸರ್, ವಾಶ್ರೂಮ್ ಯೂಸ್ ಮಾಡಬೇಕು. ಅಲ್ಲಿ ಲೇಡೀಸ್ ಬೇಕಾದ್ರೆ ಆ ಕಡೆನೇ ಇದೆ. ಕೈ ತೊಳಿಲಿಕ್ಕೆ ಸ್ವಲ್ಪ ಸಣ್ಣ ಜಾಗ ಆದರೆ ಸರ್ ನೀವು ಫ್ಯಾನ್ ಗೀನೆಲ್ಲ ಹಾಕ್ಬೋದು. ಅಲ್ಲ, ದೊಡ್ಡದ್ರಲ್ಲೇ ಮಾಡ್ತೀವಿ, ಅದರಲ್ಲೇ ಮಾಡುವ. ಇಲ್ಲಿ ಹೈಟ್ ಇಲ್ಲ ನೋಡಿ, ಶೇಕೆ ಆಗಿದೆ. ಅದರಲ್ಲೇ ಮಾಡಿ ರಿಸ್ಟ್ರಿಕ್ಷನ್ ಮಾಡುವ. 20-30 ಲಾಜಿಸ್ಟಿಕ್ಸ್ ಮಾಡ್ತಾರೆ. ಆಗ ಸ್ವಲ್ಪ ಆ ಕಡೆಯಿಂದ ಪಬ್ಲಿಕ್ ಕಡೆಯಿಂದ ಇಲ್ಲಿಗೆ ನಾವೊಂದು ಬ್ಯಾರಿಕೇಡ್ ಹಾಕಿ ಆಮೇಲೆ ಊಟ ಮಾಡ್ಕೊಂಡು ಹೋದ್ಮೇಲೆ ಬೇಕಾದ್ರೆ ಇಲ್ಲಿಂದ ಒಂದು ಗ್ಯಾಂಗ್ವೇ ಮಾಡಿಸಿ ಇಲ್ಲಿಂದ ಅಲ್ಲಿ ಒಂದು ಗ್ಯಾಂಗ್ವೇ ಮಾಡಿ ಬ್ಯಾರಿಕೇಡ್ ಥರ ಗ್ಯಾಂಗ್ವೇನೇ ಮಾಡಿ. ಬಟ್ ನಾವು ಇದು ಚರ್ಚೆ ಮಾಡಿದ್ವಿ, ಇಲ್ಲಿಂದ ಅವರು ಕೊಲ್ಲೂರಿಗೆ 2 ಅವರ್ಗೆ ಹೋಗ್ಲಿಕ್ಕೆ ಆಗಲ್ಲ ಸರ್. 2 o'clock ಇರಲಿ, ಬೇಗ ಹೊಡ್ತಾರೆ 2 ಗಂಟೆವರೆಗೆ ಇಲ್ಲಿ. ಬಟ್ ನಿಮ್ಮಲ್ಲಿ ಇಲ್ಲಿ ಅಟ್ಲೀಸ್ಟ್ ಸ್ಟೇಜಲ್ಲಿ 1 ಅವರ್ ಆಗುತ್ತೆ ಅಷ್ಟೇ. ಅವ್ರು ಬರೋದು ಇಲ್ಲಿ 12 ಬೇಗ ಬರ್ಬೋದು. ಎಷ್ಟು ಗಂಟೆ ಲ್ಯಾಂಡ್? 10:30 11:30 ಇಲ್ಲಿ ಮುಟ್ತಾರೆ. ಸೀದಾ ಅಲ್ಲಿಂದ ಏರ್ಪೋರ್ಟಿಂದ ಸೀದಾ ಬರ್ತಾರೆ. 11:30 ತಿಳ್ಕೊಂಡು 1 ಗಂಟೆ 1:15 ನಾವು ಇಲ್ಲಿ ಬಿಟ್ಬಿಡ್ತೀವಿ. ಅವರು ಊಟ 1 ಗಂಟೆ ಫಂಕ್ಷನ್ ನಮಗೆ ವ್ಯವಸ್ಥೆ ಇದೆ, ಯಾರು ಮಾತಾಡ್ಲಿಕ್ಕಿಲ್ಲ. ನಾನು ಅವರು ಇನ್ನು 3 ಧರ್ಮದವರು ಇದ್ದಾರೆ. ಒಂದು ಮುಸ್ಲಿಮು, ಒಂದು ಹಿಂದೂ, ಒಂದು ಸ್ವಾಮೀಜಿ. ಅವರು 3 ಜನ. 5 ನಿಮಿಷ, ಅವರಿಗೆ ಜಾಸ್ತಿ ಇಲ್ಲ. ಲಾಸ್ಟಲ್ಲಿ ಅವರಿಗೆ ಫಿಕ್ಸ್ ಆಯಿತು. ವಾಸ್ತವಿಕವಾಗಿ ನಾನೊಂದು 20 ನಿಮಿಷ ಮಾತಾಡ್ತೇವೆ. 20 ಅವ್ರದ್ದೊಂದು 15 35 ಮತ್ತು ಅವ್ರಿಗೆ ಭಾಷಣ ಬೇರೆ ಯಾರಿಗೆ ಕೊಡಲಿಲ್ಲ. ಬಾಕಿಯವ್ರು ಮತ್ತೆ ಅವ್ರು ಹೋದ ನಂತರ ಮಾತಾಡ್ತಾರೆ. ವೀಕ್ನೆಸ್ ಇದೆ, ಬಟ್ ನಾವು ಮಾಡ್ಕೊಡ್ತೀವಿ ಸ್ವಲ್ಪ ಅಫಿಷಿಯಲ್ ಆಗಿ ಮಾಡ್ಲಿಕ್ಕಾಗಲ್ಲ.
ಇದೊಂದು ಬೇಕಾಗ್ತದೆ ಊಟ ಮಾಡೋ ಕಡೆ ಒಂದು ಮತ್ತೆ ಒಂದು ಫೈರ್ ದೊಡ್ಡ ಗಾಡಿ ಅದು ಅವರು ಪೇಮೆಂಟ್ ಮಾಡದೆ ಕೊಡೋದಿಲ್ಲ ಮಾಡ್ತಾರೆ ಅಂತ ಅಲೆಕ್ಸೆಲ್ಲ ಮಾತಾಡಿ ಫೈರ್ನವ್ರಿಗೆ ನೋಟ್ ಮಾಡ್ಕ ಎಸ್ ಹಿಂಗೆ ಒಂದು ಗ್ಯಾಂಗ್ವೇ ಹೋಗೋ ಕಡೆ ಗ್ಯಾಂಗ್ ಮಾಡಿಸ್ಬಿಡು ಆ ಕಡೆ ಸಿದ್ಧತೆ ಹೇಗಿದೆ ನೋಡಿ. ಬರುವ 2ನೇ ತಾರೀಕಿನಂದು ನಡೆಯಲಿರುವಂಥ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಮ್ಮ ಪೆಂಡಾಳುಗಳು ಸುಮಾರು ಒಂದು 15,000 ಸ್ಕ್ವೇರ್ ಫೀಟ್ನಷ್ಟು ಅಡಿಗೆಗೆ ಬೇಕಾಗುವಂಥ ವ್ಯವಸ್ಥೆ, ಸುಮಾರು 75,000 ಜನರಿಗೆ ಬೇಕಾಗುವಂಥ ಎಲ್ಲ ವರ್ಷಗಳು ಎಲ್ಲ ಕೂಡ ನಾವು ಮಂಗಳೂರಲ್ಲಿ ನಾವು ಈಗಲೇ ಸ್ಟೋರ್ ಮಾಡಿದ್ದೇವೆ. ಇಲ್ಲಿಗೆ ಮುಂದಿನ ದಿವಸಗಳಲ್ಲಿ ಇಲ್ಲಿ ಬರಲಿಕ್ಕಿದೆ. ಅವತ್ತು ಬೆಳಿಗ್ಗೆ ಅದು ಇಲ್ಲಿ ಬರುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಸುಮಾರು 20,000ದಷ್ಟು ಚೇರ್ಗಳನ್ನು ಇಲ್ಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ. ಜೊತೆಯಲ್ಲಿ ಪೆಂಡಾಲ್ಗಳ ನಿರ್ಮಾಣ, ವೇದಿಕೆಯ ನಿರ್ಮಾಣ, ಸುಮಾರು ನಮ್ಮ 250-300 ಕಾರ್ಯಕರ್ತರು ಸ್ವಇಚ್ಛೆಯಿಂದ ಯಾವುದೇ ಒಂದು ವಿಚಾರಗಳು ಇಲ್ಲದೆ, ಅಪೇಕ್ಷೆಗಳು ಇಲ್ಲದೆ ಅವರು ಇಲ್ಲಿ ತಮ್ಮ ಈ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಾಮಿಯಾನ ಹಾಕೋದಿರ್ಬೋದು, ವೇದಿಕೆ ಇರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಬೆಳಗ್ಗಿಂದ ಸಾಯಂಕಾಲ ಗಂಟೆ ಅವರಿಗೆ ಸೇರುವಂಥ ಕೆಲಸಗಳಾಗಿದೆ. ಒಂಥರ ಹಬ್ಬದ ವಾತಾವರಣ ನಮ್ಮ ಈ ಜೂನಿಯರ್ ಕಾಲೇಜ್ ಗ್ರೌಂಡಿನಲ್ಲಿ ಆಗಿದೆ. ಅದಕ್ಕೆ ಪೂರಕವಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬೆಳಿಗ್ಗೆ ನಮ್ಮ ಹತ್ರ ಇಲ್ಲಿ 11 ಗಂಟೆಗೆ ಬಂದು 2 ಗಂಟೆಯವರೆಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಎಲ್ಲ ವ್ಯವಸ್ಥೆಗಳು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ. ಜನಗಳ ಸಹಕಾರಗಳು ಎಲ್ಲ ಜನರಿಗೂ ಗೊತ್ತಾಗಿದೆ, ಯಾವಾಗ ಬರಬೇಕು ಅಂತ ಜನ ಕಾಯ್ತಾ ಇದ್ದಾರೆ. ನಾವು ಸುಮಾರು 12 ಗಂಟೆ ಹೊತ್ತಿಗೆ ಸುಮಾರು 50,000 ಜನರಿಗೆ ವಸ್ತ್ರ ವಿತರಣೆ ಮಾಡ್ತೀವಿ. ಬಾಕಿದವರಿಗೆ ಮಧ್ಯಾಹ್ನದ 3 ಗಂಟೆ ಒಳಗೆ ಆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಮಾಡಿ 25 ಊಟದ ಕೌಂಟ್ರ್ಗಳನ್ನು ಮಾಡಿದ್ದೀವಿ. ಆನಂತರ 2ನೇ ಊಟ ತೆಕ್ಕೊಳ್ಳುವವರಿಗೆ ಸುಮಾರು 15 ಕೌಂಟ್ರ್ಗಳನ್ನು ಮಾಡಿದ್ದೀವಿ. ಸಾರಿ ವಿತರಣೆಗೆ ನಾವು 25 ಕೌಂಟ್ರ್ಗಳನ್ನು ಮಾಡಿದ್ವಿ. ಅವರಿಗೆ ಇಂಡೆಲೇಬಲ್ ಇಂಕನ್ನು ಹಾಕ್ತೀವಿ. ಒಮ್ಮೆ ಸಾರಿ ತೆಕ್ಕೊಂಡು ಅವರು ಇನ್ನೊಮ್ಮೆ ಬರಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಕೂಡ ಮಾಡ್ತಾಯಿದ್ವಿ. ಎಲ್ಲಿಯೂ ನುಗ್ಗಲು ಆಗೋ ಥರ ನಮ್ಮ ವಸ್ತ್ರ ವಿತರಣೆಯಲ್ಲಿ ಕೂಡ ಯಾವುದೇ ವ್ಯವಸ್ಥೆಯಲ್ಲಿ ತೊಂದರೆ ಆಗೋ ಥರ ಮಕ್ಕಳನ್ನು ಯಾರು ಮಹಿಳೆಯರು ಮಕ್ಕಳು ಬರ್ತಾರೆ ಅವರಿಗೆ ಸಪರೇಟಾದ ಕೌಂಟ್ರನ್ನು ಇಡ್ತೀವಿ. ಬಂದ ಕೂಡಲೇ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ವಯಸ್ಸಾದವರಿಗೂ ಕೂಡ ಸಪರೇಟ್ ಕೌಂಟ್ರನ್ನು ಇಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನುಗ್ಗಲಾಗದೆ ಅವರು ಊಟ ಮಾಡಿ ಹೋಗಬೇಕು. ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಸೇರಿಕೊಳ್ಬೇಕು. ವಸ್ತ್ರವನ್ನು ತಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ರಿಯಲ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಇದರ ಪ್ರವರ್ತಕರಂಥ ಸನ್ಮಾನ್ಯ ನಮ್ಮ ಪುತ್ತೂರಿನ ಶಾಸಕರಂಥ ಅಶೋಕ್ ಕುಮಾರಯ್ಯವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ನಾವು ದೀಪಾವಳಿಯ ಸಂಭ್ರಮದ ಒಂದು ದಿನವನ್ನು ಸಮಾಜದ ನಮ್ಮ ತಾಲೂಕಿನ ಸರ್ವರೊಟ್ಟಿಗೆ ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ನಾವು ದೀಪಾವಳಿಯ ಒಂದು ದಿನವನ್ನು ನಾವು ಪುತ್ತೂರು ತಾಲೂಕಿನ ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ನಾವು ಪ್ರತಿ ವರ್ಷ ಆಯೋಜನೆ ಮಾಡ್ತೇವೆ. ಈ ವರ್ಷ ನಾವು ಇದೇ ಬರುವ ತಾರೀಕು 2ರಂದು ನಾವು ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ಬೃಹತ್ ದೊಡ್ಡ ಒಂದು ಗಾತ್ರದಲ್ಲಿ ನಾವೊಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 75,000 ಜನರಿಗೆ ನಾವು ಈ ಕ್ರೀಡಾಂಗಣದಲ್ಲಿ ದೀಪಾವಳಿ ದಿನ ಅಶೋಕ ಜನಮನ 2024 ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಾವು ಸಾಧಾರಣ 75,000 ಮಂದಿಗೆ ನಾವು ವಸ್ತ್ರ ವಿತರಣೆ, ಅದೇ ರೀತಿ ಸಹಭೋಜನ, ಅದೇ ರೀತಿ ಗೂಡುದೀಪ ಸ್ಪರ್ಧೆಯನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಬೇರೆ ಬೇರೆ ತಾಲೂಕಿನಿಂದ ಜನರು ಬಂದು ಇಲ್ಲಿ ಸೇರ್ತಾರೆ. ವಿಶೇಷವಾಗಿ ಈ ಸಲ ನಮಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತುಂಬ ಸಂತೋಷ ವಿಚಾರ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ನಾವು ಮಹಿಳೆಯರು, ವೃದ್ಧರು, ಅದೇ ರೀತಿ ಮಹಿಳೆಯರಿಗೆ, ವೃದ್ಧರಿಗೆ ಮತ್ತು ಮಕ್ಕಳಿಗೆ ನಾವು ಸೀರೆಯನ್ನು ಕೊಡುವಂಥ ವಿಚಾರ, ಅದೇ ರೀತಿ ಗಂಡಸರಿಗೆ ನಾವು ಬೆಡ್ಶೀಟ್ ಕೊಡುವಂಥ ವಿಚಾರ ನಾವು ಇಟ್ಕೊಂಡಿದ್ದೇವೆ. ಮನೆಯಿಂದ ಎಷ್ಟು ಜನ ಬಂದರೂ ಎಲ್ಲರಿಗೂ ನಾವು ಕೊಡುವಂಥ ಕೆಲಸ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಬರದ ಸಿದ್ಧತೆ ನಡೀತಾ ಇದೆ. ದೊಡ್ಡದಾದ ನಮ್ಮ ಸಭಾ ವೇದಿಕೆ ನಿರ್ಮಾಣ ಆಗಿದೆ. ಅದೇ ರೀತಿ ಈ ಕಡೆ ಅನ್ನಛತ್ರದ ವ್ಯವಸ್ಥೆಯೂ ಆಗಿದೆ.
ಅದೇ ರೀತಿ ನಾವು ಸೀರೆಯನ್ನು ಹಂಚುವಂಥ ವ್ಯವಸ್ಥೆ ನಾವು ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಂಡಿದ್ದೇವೆ. ಯಾರಿಗೂ ಬಂದವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸಬೇಕಂತ ನಮಗೆ ತುಂಬ ಆಸೆ ಇಟ್ಕೊಂಡಿದ್ದೇವೆ. ಅದಕ್ಕೋಸ್ಕರ ನಾವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಮುಂದಿನ ಇನ್ನೊಂದು 2 ದಿವಸದಲ್ಲಿ ಇದೇ ಬರುವ 2ನೇ ತಾರೀಕು ನಾವು ಒಂದು ಉತ್ತಮವಾದ ರೀತಿಯಲ್ಲಿ ನಾವು ಎಲ್ಲ ಸಮಾಜದ ಬಂಧುಗಳ ಜೊತೆ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಬೇಕನ್ನುವಂಥ ನಾವು ದೊಡ್ಡ ಕನಸನ್ನು ಕಟ್ಟಿಕೊಂಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಅಗತ್ಯ ಅನ್ನುವ ಮಾತನ್ನು ಹೇಳುತ್ತಾ ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ, ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕಲ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.